ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕರ ಮತ್ತು ಶಿಕ್ಷಕೇತರ ಸಂಘ ಇದರ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಆಶ್ರಯದಲ್ಲಿ ವಿಶ್ವ ವಿಕಲಚೇತನರ ದಿನವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಮಂಗಳೂರಿನ ಕದ್ರಿಯಲ್ಲಿರುವ ಲಯನ್ಸ್ ಸೇವಾ ಮಂದಿರದ ಮುಂಭಾಗದಲ್ಲಿ ಹೋಟೆಲ್ ವುಡ್ಲ್ಯಾಂಡ್ನ ಮಾಲಕರಾದ ಗಣೇಶ್ ಶೆಟ್ಟಿಯವರು ಬಲೂನ್ಗಳನ್ನು ಹಾರಿಸಿ ಶುಭ ಹಾರೈಸಿ ಪಥಸಂಚಲನವನ್ನು ಉದ್ಘಾಟಿಸಿದರು. ಶ್ರೀ ದುರ್ಗಾ ಪರಮೇಶ್ವರಿ ನಾಗಕನ್ನಿಕೆ ದೇವಸ್ಥಾನ ಕೊಂಚಾಡಿದರ ಮುಕ್ತೇಶ್ವರರಾದ ಶ್ರೀ ರಮಾನಂದ ಭಂಡಾರಿ, ಕದ್ರಿ ಮಾರುಕಟ್ಟೆಯ ಉದ್ಯಮಿ ಸುಧೀರ್ ಕದ್ರಿ, ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ಜಗದೀಶ್ ಶೆಟ್ಟಿ, ಸಾನ್ನಿಧ್ಯ ಸಂಸ್ಥೆಯ ಗೌರವ ಸಲಹೆಗಾರರಾದ ಶಾಲಿನಿ ಪಂಡಿತ್ ಮುಂತಾದವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಇಂದು ನಡೆದ ಪಥಸಂಚಲನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 7 ಶಾಲೆಗಳ ಸುಮಾರು 300 ವಿಶೇಷ ವಿದ್ಯಾರ್ಥಿಗಳು ಹಾಗೂ ಸಂಸ್ಥೆಯ ಮುಖ್ಯಸ್ಥರು, ವಿಶೇಷ ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿಗಳು ಭಾಗವಹಿಸಿದ್ರು. ವಿಶೇಷ ಮಕ್ಕಳಿಗೆ ಬ್ಯಾಂಡ್ ತರಬೇತಿ ನೀಡುತ್ತಿದ್ದ ಹಾಗೂ 2021ರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದ ಹ್ಯಾರಿ ಡಿಸೋಜ ಅವರನ್ನು ಸನ್ಮಾನಿಸಲಾಯಿತು. ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ವಿಶೇಷ ಮಕ್ಕಳನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು. ಭಾಗವಹಿಸಿದ ಎಲ್ಲರಿಗೂ ಉಪಹಾರದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಹ್ಯಾರಿ ಡಿಸೋಜ ಅವರದು ಒಂದು 10 ವರ್ಷ 5 ವರ್ಷದ ಕಾರ್ಯಕ್ರಮ ಅಲ್ಲ. ಅವರ ಅಜ್ಜನ ಕಾಲ ಅಂದರೆ ತಂದೆಯವರ ತಂದೆಯವರು ಅವರ ಕಾಲದಿಂದ ಪ್ರಾರಂಭಗೊಂಡಂತ ಈ ಸಿಲ್ವರ್ ಬ್ಯಾಂಡ್ ಅವರು ಯಾಕೆ ಮನಸ್ಸು ಮಾಡಿದ್ರು ಗೊತ್ತಿಲ್ಲ. ನಮ್ಮ ವಿಶೇಷ ಮಕ್ಕಳಿಗೆ ಬ್ಯಾಂಡ್ ಕಲಿಸಬೇಕು ಅಂತ ಹೇಳಿಕೊಂಡು ಅವರು ಮನಸ್ಸು ಮಾಡಿದ್ದು ಮಾತ್ರ ಅಲ್ಲ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಶಾಲಾ ಕಾಲೇಜುಗಳ ಕಾರ್ಯಕ್ರಮದಲ್ಲಿ ನಮ್ಮ ವಿಶೇಷ ಮಕ್ಕಳು, ಅದು ಸೆಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲ್ನಲ್ಲಿ ಇರ್ಬೋದು ಅಥವಾ ಸಾನ್ನಿಧ್ಯದಲ್ಲಿರ್ಬೋದು, ಆ ಮಕ್ಕಳು ಹೋಗಿ ಆ ತಂಡ ಅಲ್ಲಿ ಅವರನ್ನು ಅಭಿನಂದನೆ ಮಾಡ್ತಾ ಅಂದ್ರೆ ಬ್ಯಾಂಡ್ ಬಾರಿಸುವ ಮೂಲಕ ಅವರಿಗೆ ಸಹಕರಿಸಿದರು. ಅದಕ್ಕೆ ಮೂಲ ಕಾರಣಕರ್ತರು ಸನ್ಮಾನ್ಯ ಹ್ಯಾರಿ ಡಿಸೋಜ ಅವರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.